ಪೇಜಾವರ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತಿಲ್ಲ. ಆರೋಗ್ಯ ಗಂಟೆಯಿಂದ ಗಂಟೆಗೆ ಕ್ಷೀಣವಾಗುತ್ತಿದೆ. ವೈದ್ಯರು ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದರು. ಅವರು ಉಡುಪಿಯಲ್ಲಿ ಪೇಜಾವರ ಶ್ರೀಗಳ ಆರೋಗ್ಯ ವಿಚಾರಿಸಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದರು. ಮಣಿಪಾಲ ವೈದ್ಯರು ಇತರ ವೈದ್ಯರ ಸಲಹೆಯನ್ನ ಪಡಿತಾ ಇದ್ದಾರೆ ಎಂದು ಹೇಳಿದರು. ಮಣಿಪಾಲ ಮತ್ತು ಬೇರೆ ಬೇರೆ ಕಡೆಯ ವೈದ್ಯರ ಸಲಹೆಯನ್ನು ಕೂಡ ಇಲ್ಲಿಯ ವೈದ್ಯರು ಪಡಿತಾ ಇದ್ದಾರೆ. ಆದರೆ ಪೂಜ್ಯ ಶ್ರೀಗಳ ಆರೋಗ್ಯದಲ್ಲಿ ಯಾವುದೇ ಚೇತರಿಕೆ ಇಲ್ಲ. ಅದು ಗಂಟೆಯಿಂದ ಗಂಟೆಗೆ ಕ್ಷೀಣಿಸ್ತಾ ಇದೆ ಆರೋಗ್ಯ. ಅದಕ್ಕಾಗಿ ವೈದ್ಯರುಗಳು ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಅವರು ಪ್ರಯತ್ನ ಮುಂದುವರಿಸ್ತಾನೆ ಇರ್ತಾರೆ. ಆರೋಗ್ಯ ಕ್ಷೀಣಿಸ್ತಾ ಇದೆ ಅನ್ನುವಂಥದ್ದನ್ನು ಕೂಡ ವೈದ್ಯರುಗಳು ಹೇಳ್ತಾ ಇದ್ದಾರೆ. ಬಟ್ ವೈದ್ಯರುಗಳು ತಮ್ಮದೇ ಆದಂಥ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಸಂಜೆ ಸಿಎಂ ಬರುವಂತ ಸಾಧ್ಯತೆ ಇದೆ. ಅದಕ್ಕಾಗಿ ಅವರು ದರ್ಶನಕ್ಕಾಗಿ ಬರ್ತಾರೆ. ಈಗ ಅವರು ಮಂಕಿಯಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅದು ಮುಗಿಸ್ಕೊಂಡು ವಣಸೆಯಲ್ಲಿ ಅವರ ಕಾರ್ಯಕ್ರಮ ಇದೆ. ಅದು ಮುಗಿಸ್ಕೊಂಡು ಉಡುಪಿಗೆ ಬಂದು ಪೂಜ್ಯ ಶ್ರೀಗಳ ದರ್ಶನವನ್ನ ಸುಮಾರು ಸಂಜೆ 6:30-7 ಗಂಟೆ ಅಷ್ಟೊತ್ತಿಗೆ ಪಡೀತಾರೆ.